ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಲವಾರು ಸಮಯದಿಂದ ಮುಚ್ಚಿದ್ದ ಶಾಲೆಗಳು ಸೆಪ್ಟೆಂಬರ್ 6ರಂದು ಉಡುಪಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆ ಆರಂಭಗೊಂಡ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಭಾಗದ ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಪೋಷಕರು ಭಾರಿ ಸಂಭ್ರಮದಲ್ಲಿದ್ದಾರೆ. 126 ವರ್ಷ ಇತಿಹಾಸದ ಬ್ರಹ್ಮಾವರ ಬೋರ್ಡ್ ಶಾಲೆ ಎಂದು ಪರಿಚಿತವಾಗಿ ಅತಿ ಹೆಚ್ಚು 575 ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಉಡುಪಿ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕ ಎನ್ಎಚ್ ನಾಗೂರ ಬೆಳಗ್ಗೆ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಹೂವನ್ನ ನೀಡಿ ಸ್ವಾಗತಿಸಿದರು. ಈ ಸಂದರ್ಭ ಶಾಲಾ ಮುಖ್ಯೋಪಾಧ್ಯಾಯಿನಿ ಜ್ಯೋತಿ ಮತ್ತು ಶಿಕ್ಷಕ ವೃಂದ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು ಉಪಸ್ಥಿತರಿದ್ದರು. ಶಾಲೆಯಲ್ಲಿ ತಳಿರು ತೋರಣ ಮತ್ತು ರಂಗವಲ್ಲಿ ಹಾಕಿ ಸಂಭ್ರಮದ ವಾತಾವರಣ ತುಂಬಿತ್ತು. ಬಳಿಕ ಇಲ್ಲಿನ ತರಗತಿಯಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಗುರುವೃಂದವೇ, ಇಂದು ಉಡುಪಿ ಜಿಲ್ಲೆಯಲ್ಲಿ 6, 7, 8 ಈ ತರಗತಿಗಳನ್ನು ಸರ್ಕಾರ ಆರಂಭ ಮಾಡಲಿಕ್ಕೆ ಆದೇಶ ಮಾಡಿದೆ. ಇಲ್ಲಿ ಈ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ಮಕ್ಕಳು ಇವತ್ತು ಮೊದಲನೇ ದಿನ ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದು ನನಗೆ ತುಂಬಾ ಖುಷಿ ನೀಡಿದೆ. ತಾವು ಇಷ್ಟು ದಿನ ಮನೆಯಲ್ಲಿದ್ದರೂ ಕೂಡ ರಾಷ್ಟ್ರಗೀತೆಯನ್ನ, ನಾಡಗೀತೆಯನ್ನ ಬಹಳ ಚೆನ್ನಾಗಿ ಹಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ನಮಗೆ. ತಾವೆಲ್ಲರೂ ಜುಲೈ 1ನೇ ತಾರೀಕಿಂದ ಈ ನಿನ್ನೆವರೆಗೆ ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀರಿ. ಆನ್ಲೈನ್ ಕ್ಲಾಸ್ಗಳ ಮೂಲಕ ತಾವು ಕಲಿಕೆಯನ್ನು ಮಾಡಿದ್ದೀರಿ. ನಮ್ಮ ಗುರುಗಳು ತಮಗೆ ಕಲಿಕೆಯನ್ನು ಮಾಡಲಿಕ್ಕೆ ಆನ್ಲೈನ್ ಮೂಲಕ ಪಾಠ ಮಾಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ತಮ್ಮ ಕಲಿಕೆಯನ್ನು ಮಾಡಿಸಿದ್ದಾರೆ. ಅಭ್ಯಾಸದ ಹಾಳೆಗಳನ್ನು ನೀಡಿದ್ದಾರೆ. ಹೀಗೆಲ್ಲ ಕಸರತ್ತು ಮಾಡಿ ಏನೋ ಕಲಿಸಿದ್ದಾರೆ. ಆದರೆ ನಿನ್ನೆ ದಿನ ಗುರುಗಳಿಗೆ 1ನೇ ಕಾರ್ಯಕ್ರಮ ಇತ್ತು, ಶಿಕ್ಷಕ ದಿನೋತ್ಸವ ಅಂತ ಹೇಳ್ತಿದ್ದೀವಿ. ನಾವು ವರ್ಷಕ್ಕೊಂದ್ಸಲ ಗುರುಗಳನ್ನ ನೆನೆಸೋದು ಅಂತ. ಹಂಗಲ್ಲದು. ಆಕ್ಚುಲಿ ನಾವು ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಗುರುವನ್ನು ಮರಿಬಾರ್ದು ಅಂತ ಒಂದು ಗುರುಸ್ಥಾನ ಅಂತನ್ನುವಂಥದ್ದು ನಾವೆಲ್ಲ ಹೇಳಿದ್ದೀವಿ. ಅದಕ್ಕಾಗಿ ಒಂದು ವ್ಯಕ್ತಿಯ ಬದುಕಿನಲ್ಲಿ ಗುರು ಮತ್ತು ತಂದೆ ತಾಯಿ